ಯಾಮಾರಬೇಡಿ, ನಾವಂತೂ ಯಾಮಾರೋದ್ವಿ. ಆದ್ರೂ ಏನಂದ್ರೆ ಅದೇ ನಾವು 2-3 ಕರೆ ಏನಾದ್ವಿ ಬಕ್ರ ಆದ್ವಿ. ಮೊಬೈಲ್ ಫೀಲೇ ಬರಲ್ಲ. ನಾವಿಲ್ಲಿ ಒರಿಜಿನಲ್ ಆಗಿ ನೋಡೋದಕ್ಕೂ ಅದಕ್ಕೂ ಯಪ್ಪ ಬಾಯಿ ಬರುತ್ತೆ ಸ್ವಲ್ಪ. ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ರೂಮನ್ನು ಚೆಕ್ಔಟ್ ಮಾಡಿ 8 ಗಂಟೆಗೆ ನಮಗೆ ಬಸ್ ಇದೆ ಸೋನ್ಪ್ರಯಾಗಿಗೆ, ಕೇದಾರ್ನಾಥ್ ಹೊರಡ್ತಿದ್ದೀವಿ. ಸೊ ಅದಕ್ಕೆ ಇಲ್ಲಿಂದ ಚೆಕ್ಔಟ್ ಆಗಿ ಅದಕ್ಕೆ ತಿಂಡಿ ಮಾಡಿಕೊಂಡು 8 ಗಂಟೆಗೆ ಅಲ್ಲಿಂದ ಬಸ್ ಹತ್ತಿ ಆಮೇಲೆ ಅಲ್ಲಿ ಸಂಜೆ 5 ಗಂಟೆಗೆ ರೀಚ್ ಆಗ್ತೀವಿ. ಸೊ ಹರಿದ್ವಾರ್ ಬಸ್ ಸ್ಟ್ಯಾಂಡ್ ಹತ್ರ ಬಸ್ ಸಿಗುತ್ತೆ, ಪ್ರೈವೇಟ್ ಬಸ್ಸಸ್. ಸೊ ಇಲ್ಲಿಂದ ಒಬ್ಬರಿಗೆ 800 ಫೇರ್ ಬೀಳುತ್ತೆ, ಸೀಸನ್ ಪ್ರಕಾರ ಅನಿಸುತ್ತೆ. ಎಲ್ಲರೂ ರೆಡಿ ಆಗ್ತಿದ್ದಾರೆ. ನಮ್ಮ ಅಣ್ಣ ಫುಲ್ ಟೊಪ್ಪಿ ಹಾಕ್ಕೊಂಡು ಏನಾಗಿದೆ? ಓಕೆ ಬ್ರೋ, ಐ ಆಮ್ ರೆಡಿ. ಅಲ್ಲಿ ಈಗ ಚೆಕ್ಔಟ್ ಮಾಡಿಕೊಂಡು ರೂಮನ್ನು ಸ್ವಲ್ಪ ಇಗ್ನೋರ್ ಮಾಡಿ ಸೊ ಹೊರಡ್ತೀವಿ ಈಗ. ಆಮೇಲೆ ಹೋಟ್ಲಲ್ಲಿ ತಿಂಡಿ ಮಾಡಿ 8 ಗಂಟೆಗೆ ನಾವು ಬಸ್ ಸ್ಟ್ಯಾಂಡಲ್ಲಿ ಇರ್ತೀವಿ. ಅಲ್ಲ ಮುಖೇಶ್, ನೋಡಿ ಇದು ಪಕ್ಕ ಟ್ರೆಕ್ಕಿಂಗ್ಗೆ ಹೋಗೋ ಥರ ಇದೆ. ಸುನಿಲನ್ನು ಫುಲ್ ಪ್ರಿಪೇರ್ ಮಾಡ್ತಿದ್ದಾರೆ, ಎಲ್ಲ ಏನು ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ನೋಡಿ. ಸೊ ಇಲ್ಲಿಂದ ಆದಷ್ಟು ಬೇಗ ಹೊರಡೋಣ, ಆಮೇಲೆ ತಿಂಡಿ ಮಾಡ್ಕೊಂಡು ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಿಲ್ತೀವಿ. ಚಲೋ ಬಾಯ್. ಇದು ನಾವು ಹೋಗೋ ಬಸ್ಸು, ಒಳ್ಳೆ ಮಿನಿ ಟೆಂಪೋ ಇದ್ದಂಗಿದೆ. ಬಟ್ ನೋಡೋಣ ಹೆಂಗಿರುತ್ತಂತ. 8 ಗಂಟೆಗೆ ಹೊರಡುತ್ತೆ ಈ ಬಸ್ಸು. ಮುಂದೆ ಹೇಗೆ ಇರುತ್ತೆ ರೋಡು ಅದೆಲ್ಲ ನಿಮಗೆ ತೋರಿಸ್ತಾ ಇರ್ತೀವಿ. ಓಕೆ ಸರ್, ನಿನ್ನೆ ರಿಕ್ಷಾದವನು ಹೆಂಗ ಈ ರೈಲ್ವೆ ಸ್ಟೇಷನಿಂದ ಇಳಿದ ತಕ್ಷಣ ಒಬ್ಬೊಬ್ರು ಅಪ್ರೋಚ್ ಮಾಡಕ್ ಬರ್ತಾರೆ ನಮ್ಮನ್ನ. ಯಾಮಾರಬೇಡಿ, ನಾವಂತೂ ಯಾಮಾರೋದ್ವಿ. ಆದ್ರೂ ಏನಂದ್ರೆ ಅದೇ ಜಾಸ್ತಿ ಏನು ಕಳ್ಕೊಳ್ಳಿಲ್ಲ, ಬಟ್ ಕಳ್ಕೊಂಡಿದೀವಿ ಸ್ವಲ್ಪ. ಹೌದು, ಡೈರೆಕ್ಟ್ ನೀವೇ ಲಾಡ್ಜ್ ಆಗಲಿ ಏನಾದರೂ ಇದ್ರೆ ನೀವೇ ಹುಡುಕೊಂಡು. ಆಟೋದವರೆಲ್ಲ ತುಂಬ ಜನ ಬರ್ತಾರೆ ಕೇಳಕ್ಕೆ. ಹಾಂ, ಅವರೆಲ್ಲ ಕಮಿಷನ್ಸ್ ಅವರಿಗೆ. ಅದೇ ಸುಮ್ಮನೆ ನಾವು ನೆನ್ನೆ ಯಾಮಾರಿದ್ದೆ. ಆದರೂ ನಮಗೆ ಗೊತ್ತಿರಲಿಲ್ಲ ಅಂತ ನಾವು ಹೋಗಿದ್ದಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಇದೇ ಬಸ್ಸು ನೋಡೋಕೆ ಒಂಥರ ಚೆನ್ನಾಗಿದೆ. ಒಂಥರ ಬಸ್ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಪರ್ ಪರ್ಸನ್ 800 ರುಪೀಸ್ ಚಾರ್ಜು. ಆನ್ಲೈನಲ್ಲಿ ಬುಕ್ ಮಾಡೋದಿದ್ರು ಸಿಗುತ್ತೆ, ಬಟ್ ನಾವು ಅನ್ಕೊಂಡಿದ್ದು ಸೀಟ್ ಸಿಗಲ್ಲ. ಹಾಂ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಆಪೋಸಿಟಲ್ಲಿ ಪ್ರೈವೇಟ್ ಬಸ್ಸಸ್ ನಿಲ್ಲುತ್ತೆ. ಅದ್ರ ಹತ್ರನೇ ಇಂಥ ತಿಂಡಿ ಅಂಗಡಿ, ಚಹಾ ಸ್ಟಾಲ್ ಎಲ್ಲ ಇರುತ್ತೆ. ಸ್ವಲ್ಪ ರೈಟ್ ಸೈಡಿಗೆ ಬಂದರೆ ಮುಂದೆ ಬಂದು ಅಲ್ಲೇ ಇದೆ ಬಸ್ ಸ್ಟ್ಯಾಂಡು. ಬಸ್ ಸ್ಟ್ಯಾಂಡ್ ಒಳಗೆ ಈ ಬಸ್ಗಳು ನಿಲ್ಲಲ್ಲ, ಹಾಂ, ಹೊರಗಡೆ ನಿಲ್ಲುತ್ತೆ ರೋಡ್ ಸೈಡಲ್ಲಿ. ಅದೇ ಬೆಳಿಗ್ಗೆ ಒಂದು ಬಸ್ ಇದೆ, ಮತ್ತು ಬೆಳಿಗ್ಗೆ 6:15 ಒಂದು ಬಸ್ ಇದೆ, ಮತ್ತು 8 ಗಂಟೆಗೆ ಒಂದು ಬಸ್ ಇದೆ. ಹೌದು, 6 ಅಲ್ಲ 5 ಗಂಟೆಗೆ ಒಂದು ಬಸ್ ಅಲ್ವಾ? 12ವರೆಗೂ ಇರುತ್ತೆ. ಆದರೆ ಹೇಳೋಕ್ಕಾಗಲ್ಲ ಯಾವಾಗ ಏನು ಕತೆ ಅಂತ. ಏನು ಹೇಳಿ, ಕರ್ನಾಟಕದ ಈಗ ರಿಷಿಕೇಶ್ಗೆ ಹೋಗ್ತಾ ಇದ್ದೀವಿ. ರಿಷಿಕೇಶ್ ಇಲ್ಲಿಂದ ಹರಿದ್ವಾರಿಂದ ಒಂದು 26 ಕಿಲೋಮೀಟರ್ ದೂರ. ಸೊ ಅಲ್ಲಿಂದ ಈಗ ಏನೋ ಹೈವೇ ಸಖತ್ತಾಗಿದೆ ಹೈವೇ. ಆನ್ಲೈನಲ್ಲಿ ಒಟ್ಟಿನಲ್ಲಿ ಜರ್ನಿ ಎಷ್ಟಂದರೆ 6:30-7 ಗಂಟೆ ತೋರಿಸ್ತಿದೆ. ಬಟ್ ಬಸ್ ಇದು 9 ಗಂಟೆ ಅಂತ ಇದೆ. ಒಂದು ಹರಿದ್ವಾರ್ಗೆ ಅಥವಾ ಕೇದಾರ್ನಾಥ್ಗೆ ಬಂದರೆ ರಿಜಿಸ್ಟ್ರೇಷನ್ ಆನ್ಲೈನ್ ಮಾಡ್ಕೊಳ್ಳಿ. ಗೌರ್ಮೆಂಟ್ ಇದ್ದ ವೆಬ್ಸೈಟ್ ಏನಿದ್ರು ಆನ್ಲೈನ್ ಮಾಡ್ಕೊಳ್ಳಿ. ಬಟ್ ಆನ್ಲೈನಲ್ಲಿ ರೂಮ್ಸ್ ಆಗಲಿ ಬಸ್ಸಸ್ ಆಗಲಿ ದಯಮಾಡಿ ಬುಕ್ ಮಾಡೋಕ್ಕೆ ಹೋಗ್ಬೇಡಿ. ನಾವು 2-3 ಕರೆ ಏನಾದ್ವಿ ಬಕ್ರ ಆದ್ವಿ. ಆನ್ಲೈನಲ್ಲಿ 800 ರೂಪಾಯಿ ಬಸ್ಸು ಹರಿದ್ವಾರಿಂದ ಸೋನ್ಪ್ರಯಾಗಿಗೆ. ಬಟ್ ಸೋನ್ಪ್ರಯಾಗಿಗೂ ಹೋಗಲ್ಲ, ಅಲ್ಲಿಂದ ಒಂದು 500 ಮೀಟರ್ ಸೀತಾಪುರ್ ಅಂತ ಇದೆ, ಅಲ್ಲಿ ನಿಲ್ಲಿಸ್ತಾರಂತೆ ಬಸ್ನ. ಬಟ್ ನಿಜವಾಗಿ ಬಸ್ಗೆ ಚಾರ್ಜಸ್ 500 ರೂಪಾಯಿ, 500 ರೂಪಾಯಿಗಿಂತ ಕೆಳಗೆ ಇರುತ್ತೆ. ತಪ್ಪಿ ಸ್ವಲ್ಪ ಜಾಸ್ತಿ ಅಂದರೆ 600, ಅದರ ಒಳಗೆ ಕ್ಲೀನ್ ಮಾಡ್ತಾರೆ.
ಬ್ರೋ ಫೋನ್ ಮಾತ್ರ ಹುಷಾರು. ಇನ್ನು ಮುಂದಕ್ಕಿದ್ದೆ ನೋಡು. ಯಾಕಾಗೈತೆ ಲ್ಯಾಂಡ್ ಸ್ಲೈಡ್ ಮಾತ್ರ. ಸರಿಯಾಗಿ ಕುಸ್ತೈತೆ ಎಲ್ಲ ಕಡೆ. ಇನ್ನು 65-64 ಕಿಲೋಮೀಟರ್ ಇದೆ ಸೋನ್ಪ್ರಯಾಗ್. ಬೆಳಿಗ್ಗೆ ಎಷ್ಟು 8:00 ಬಸ್ ಹೊರಟಿದ್ದೆ. ಈಗ ಒಂದು 3:45 ಆಗಿರ್ಬೋದು. 1.5 ಗಂಟೆ ಬೇಕನ್ಸುತ್ತೆ, ಗೊತ್ತಿಲ್ಲ. ಬಟ್ ಬಸ್ ಡ್ರೈವರ್ ಸಖತ್ತಾಗಿ ಓಡಿಸ್ತಿದ್ದಾನೆ. ಒಳ್ಳೆ ಅದಕ್ಕೆ ಟ್ರೈನ್ ಸಮೇತ ಇನ್ಶೂರೆನ್ಸ್ ಮಾಡಿಬಿಡಿ. ನಿಜ, ಟ್ರಾವೆಲ್ ಇನ್ಶೂರೆನ್ಸ್ ಮಾಡ್ತೀವಿ. ಯಾವುದೇ ಕಡೆ ಹೋದ್ರು ಟ್ರಾವೆಲ್ ಇನ್ಶೂರೆನ್ಸ್ ಒಂದು ಮಾಡಿಸಿ ಸೇಫ್ಟಿಗೆ. ಈ ಡ್ರೈವರ್ ಎಲ್ಲ ಒಂದೊಂದು ಡ್ರೈವರ್ ಹಿಂಗೆಲ್ಲ ಓಡಿಸ್ಬೇಕಂತಲ್ಲ, ಅಲ್ಲ ಚೆನ್ನಾಗೇ ಓಡಿಸ್ದ, ಬಟ್ ಒಂದೊಂದು ಸಲ ಇಲ್ಲಿ ತನಕ ಬರ್ತದೆ. ಆವಾಗ ಟ್ರಾವೆಲ್ ಇನ್ಶೂರೆನ್ಸ್ ಮ್ಯಾಂಡಿಟರಿ ಆಗುತ್ತೆ. ವೆಂಕಟೇಶನ್ನ ಕೂಡ ಮಾಡಿಸಿದ್ದಾರೆ, ನಾವು ಮಾಡಿಸಿದ್ವಿ, ನೀವು ಮಾಡಿಸಿದ್ದೀರಾ. ಮಾಡಿಸಿಲ್ಲ ಅಂದ್ರೆ ಮಾಡಿಸಿ ಟ್ರಾವೆಲ್ ಮಾಡುವಾಗ ಅಷ್ಟೇ. ವಿಡಿಯೋ ಮಾತ್ರ ಕ್ರೇಜಿ ಗೊತ್ತೈತಿ ಈಗ ಅದರಲ್ಲಿ. ತೆಗೆದು ನಾವು ಸ್ವಲ್ಪ ಮೊಬೈಲಲ್ಲಿ ಫೀಲೇ ಬರಲ್ಲ. ನಾವೀಗ ಒರಿಜಿನಲ್ ಆಗಿ ನೋಡೋದಕ್ಕೂ ಅದಕ್ಕೂ ಯಪ್ಪ ಬಾಯಿ ಬರುತ್ತೆ. ಕೆಳಗಿದ್ದೆ ಅದು ಫೀಲ್ ಬರಲ್ವೋ, ನಾವು ಅಷ್ಟು ಕೆಳಗೈತೆ ಅಂತ ನಮ್ಗೆ ಅನಿಸ್ತೈತೆ. ವೀಡಿಯೋದಲ್ಲಿ ಹಂಗೆ ಅನಿಸ್ತಲೇ ಇಲ್ಲ. ವೀಡಿಯೋದಲ್ಲಿ ಎಲ್ಲ ಮೇಲ್ಮೇಲೆ ಕಾಣಿಸ್ತದೆ, ಆಮೇಲೆ ಇಷ್ಟು ದೊಡ್ಡದು ಇಷ್ಟೊಂದು ಡೇಂಜರು ಕಾಣಲ್ಲ ಅಲ್ಲಿ ವೀಡಿಯೋದಲ್ಲಿ. ಈಗಿರೋದು ನೋಡಿ ಇನ್ನೂ ಸೈಕಲ್ ಇದೆ, ಬಟ್ ಏನೇ ಮಾಡೋ ವೀಡಿಯೋದಲ್ಲಿ ಬರಲ್ಲ ಇದು. ಫೈನಲಿ ನಾವೀಗ ಸೀತಾಪುರಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಏನಂದರೆ ಬ್ರಹ್ಮನ್ ಒಬ್ಬರು ರೂಮ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಅಲ್ಲಿ ನೋಡೋಣ ಹೆಂಗಿರುತ್ತೆ ರೂಮು. ಮತ್ತು ನಮ್ಮ ಜೊತೆ ಇನ್ನಿಬ್ಬರು ಜಾಯ್ನ್ ಆಗಿದ್ದಾರೆ ಕೇರಳದವರು. ಸೊ ನೋಡಬೇಕು, ಮಳೆ ಬರೋ ಚಾನ್ಸಸ್ ಕೂಡ ಇದೆ, ಯಾಕೆಂದರೆ ಹನಿ ಬೀಳ್ತಾ ಇವೆ. ಸೊ ಒಂದು ನಿಮಿಷ, ಇದು ಸೀತಾಪುರದಲ್ಲಿರೋ ಬಸ್ ಸ್ಟ್ಯಾಂಡ್ಸು. ಇಲ್ಲಿ ಬಸ್ ಎಲ್ಲ ನಿಲ್ಲುತ್ತೆ ಮತ್ತು ಇಲ್ಲಿ ರೂಮ್ಸು ಕಾಣ್ಬೋದು. ಅಲ್ಲಿ ಮುಖೇಶಾಗೆ ಭಾರಿ ಅವಸರ ಆಗ್ತಾ ಉಂಟು, ನಿಜ ಹೇಳ್ತೀನಿ. ಚಳಿ ಅಲ್ಲಿ ತನಕ. ಈ ರುದ್ರಪ್ರಯಾಗ ಒಬ್ಬ ದೇವ ನಾಯಿನ ನೋಡಿ. ಏನು ಆಹಾ, ನಿಜ ಏನಂದರೆ ಹರಿದ್ವಾರಿಂದ ರಿಷಿಕೇಶ್ ಹಂಗೆ ಬರುವಾಗ ಒಂದು 250 ಕಿಲೋಮೀಟ್ರ್ ತನಕ ಫುಲ್ ಸೆಕೆ ಇರುತ್ತೆ, ಸೆಕೆ ಫುಲ್ ಇರುತ್ತೆ. ಬಟ್ ಇಲ್ಲಿ ಬಂದ ತಕ್ಷಣ ಚಳಿ ಅಂದರೆ ಫುಲ್, ಲೈಕ್ ಈಗ ಸದ್ಯಕ್ಕೆ ಗೊತ್ತಾಗ್ತಿಲ್ಲ, ಬಟ್
ಅಲ್ಲಿ ಮೇಲೆ ಹೋಗ್ತಾ -ಡಿಗ್ರಿ ಆಗುತ್ತೆ. ಸೊ ಇನ್ನೂ ಜೋರಾಗಿ ಚಳಿ ಆಗಿರ್ಬೋದು. ರೂಮಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಮೇಲೆ ಸಿಗೋಣ. ಬಾಯ್. ಇದು ನಮ್ಮ ರೂಮ್. ಚೆನ್ನಾಗಿದೆ. ಮತ್ತೆ ನಮ್ಮ ಜೊತೆ ಇಬ್ರು ಜಾಯ್ನ್ ಆಗಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ತುಂಬಾ ಖುಷಿ ಆಗ್ತಿದೆ. ಅದು ಕೇರಳದವರು ಒಬ್ರು ಎಕ್ಸ್ ಮಿಲಿಟರಿ ಆಫೀಸರ್, ಮಿಲಿಟರಿ ಆಫೀಸರ್ ಪ್ರೆಸೆಂಟ್ 39 ಇಯರ್ಸ್ ಅವರಿಗೆ. ಮಿಲಿಟರಿ ಆಫೀಸರ್. ಇನ್ನೊಬ್ರು ಮಲಯಾಳಂ ಬಟ್ ಬೆಂಗಳೂರಲ್ಲಿ ಓದಿದ್ರಿಂದ ಕನ್ನಡ ಬರುತ್ತೆ. ಪ್ರೆಸೆಂಟ್ ಆಸ್ಟ್ರೇಲಿಯಾದವರು. ಈಗ ಅವ್ರು ಡೈರೆಕ್ಟ್ ಮನೆಗೆ ಹೋಗಿ ಇವನ್ ಅವ್ರ ಹತ್ರನೂ ಯೂಟ್ಯೂಬ್ ಚಾನಲ್ ಇದೆ. ಏನೋ ಅವ್ರದ್ದು ಹೆಸರು ಕನ್ಫ್ಯೂಸ್ ಇದೆ, ಬಟ್ ಪರವಾಗಿಲ್ಲ. ಕ್ರಿಶ್ಚಿಯನ್ಸ್ ಕ್ರಿಶ್ಚಿಯನ್ಸ್. ಬಟ್ ಅವ್ರು ಕ್ರಿಶ್ಚಿಯನ್ಸ್. ಅವ್ರಿಗೆ ಕೇದಾರ್ನಾಥ್ ನೋಡೋದ್ರಿಂದ ತುಂಬಾ ಆಸೆ ಇರೋದ್ರಿಂದ ಇಲ್ಲಿ ಬಂದಿದ್ದಾರೆ. ನಾಳೆ ಎಲ್ಲ ಶಾಕಿಂಗ್ ಏನಂದ್ರೆ ರೂಮ್ ಇದ್ ರೆಂಟ್ ಕೇಳಿ ನೀವು ಶಾಕ್ ಆಗ್ತೀರಾ. ಎಷ್ಟು ಪರ್ ಪರ್ಸನ್ 90+ ರೂಪೀಸ್ ಬಿದ್ದಿದೆ ಅಷ್ಟು ಪರ್ ಪರ್ಸನ್ಗೆ. ಅದು ಕೂಡ ಹೆಂಗಂದ್ರೆ ಹರಿದ್ವಾರಲ್ಲಿ ಒಬ್ಬ ಬಸ್ ಹತ್ರ ನಾವು ಬಸ್ ಸ್ಟ್ಯಾಂಡ್ ಹತ್ರ ಕಾಯ್ತಿದ್ವಿ. ಅವ ಸಿಗ್ದ. ಅವನು ಲೈಕ್ ನಾವು ಆಗ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ವಿ, ಲೈಕ್ ಆನ್ಲೈನಲ್ಲಿ ಏನು ಬುಕ್ ಮಾಡಬೇಡಿ ಅಂತ. ಅವನು ನಮಗೆ ಏನಂದರೆ ಇಲ್ಲಿ ಈ ರೂಮ್ ಯಾರ ಹತ್ರ ಇದೆ ಅವನ ಹತ್ರ ಕಾಂಟ್ಯಾಕ್ಟ್ ಮಾಡಿಸಿ ಈ ರೂಮ್ಗೆ ಐ ಥಿಂಕ್ ಇಲ್ಲಿ ಪ್ರಾಬಬ್ಲಿ 1500 ಚಾರ್ಜ್ ಮಾಡ್ಬೋದು. ಅವನು ಕಾಲ್ ಮಾಡಿದ್ರಿಂದ 5 ಬೆಡ್ ನಮಗೆ 500 ರೂಪಾಯಿಗೆ ಸಿಕ್ತು. ಇಷ್ಟು ದೊಡ್ಡ ರೂಮು 400, ಅದರಲ್ಲೂ 400. ಅದು ಕೂಡ. ಆಮೇಲೆ ವಾಶ್ರೂಮ್ ಕೂಡ ಅಷ್ಟೇ, ವೆಸ್ಟರ್ನ್ ಟಾಯ್ಲೆಟ್ ಸಖತ್ತಾಗಿದೆ. 400 ಮಾಡಿ ನಮಗೆ 500, ಅವ್ರಿಗೆ 400 ಹೇಳಿದ್ರು. ಬಟ್ ಬೇಡ, ಅವರಿಗೆ 500 ಮಾಡಿ ನಮಗೆ 500 ಮಾಡಿ ಅವ್ರಿಗೆ 400 ಮಾಡಿ ಅವ್ರ ಸ್ಟೂಡೆಂಟ್ಸ್ ಅಲ್ಲ ಅಂತ ಹೇಳಿ ನಮಗೆ ಕಮ್ಮಿ ಮಾಡಿಸಿದ್ರು. ಮತ್ತೆ ಏನೋ ಎಲ್ಲರೂ ಒಟ್ಟಾಗಿ ಸಿಗ್ತಾ ಇದಾರೆ. ಖುಷಿ ಆಗ್ತಿದಲ್ಲ. ಅದ್ರಲ್ಲೂ ಅವ್ನು ನಾಮ ಹಾಕಿದವನ್ಕಿನ್ನ ಇವ್ರು ಬೆಟರ್. ಅದೌದು ಮಾರೆ ಶಾವ್. ಬಟ್ ಪರವಾಗಿಲ್ಲ. ಊಟನೂ ಅಷ್ಟೇ, ಲೈಕ್ 150 ಹೇಳ್ದ, ಅದರಲ್ಲಿ ಚೌಕಾಸಿ ಮಾಡಿ ಒಂದು 120 ರೂಪಾಯಿ ಗಳಿಸಿದ್ದು. ಬಟ್ ಅನ್ಲಿಮಿಟೆಡ್ ಊಟ. ರೋಟಿ ಆಗ್ಲಿ, ರೈಸ್ ಆಗ್ಲಿ. ಈಗ ಮತ್ತೆ ಗಾಡಿ ಕೊಡೋದಕ್ಕೂ ಒಪ್ಕೊಂಡಿದ್ದಾರೆ. ಗಾಡಿ ಕೊಡೋದಕ್ಕೂ ಒಪ್ಕೊಂಡಿದ್ದಾರೆ. ಸೋಪ್ರಾಗಿ ಹೋಗಿ ಪ್ರತಿಯೊಂದು ಏನೇನ್ ಬೇಕೋ ಸ್ವೆಟರ್ಸ್ ಮತ್ತೆ ಟೋಪಿ ಎಲ್ಲ ತಗೊಂಡ್ ಬರ್ತೀವಿ. ಬಟ್ ವಿಲ್ ಸಿ. ನಾಳೆ ಬೆಳಿಗ್ಗೆ 4 ಗಂಟೆಗೆ ಹೊರಡೋ ಪ್ಲಾನ್ ಇದೆ. ಬಟ್ ನೋಡೋಣ. ವಿಲ್ ಮೀಟ್ ಇನ್ ಸೋನ್ಟ್ರ್ಯಾಕ್. ನಮಗೆ ಇಲ್ಲಿ ಅಣ್ಣ ಲಾಡ್ಜ್ ಅಡ್ಜಸ್ಟ್ ಮಾಡಿಕೊಟ್ಟವನಲ್ವಾ, ಬೈಕ್ ಕೊಟ್ಟವನ್ನೇ ಸೋನ್ಟ್ರ್ಯಾಕ್ ಹೋಗೋಕ್ಕೆ. ನೋಡಿ, ನಾವು ಸೋನ್ಪ್ರಯಾಗ್ ಹೋಗ್ತಿದ್ದೀವಿ. ಸಖತ್ ಫೀಲ್ ಬರ್ತಿದೆ. ಯಾಕಂತ ಗೊತ್ತಿಲ್ಲ, ಲೈಕ್ ಹಿಂಗೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಕೇದಾರ್ನಾಥಲ್ಲೂ ಈ ತರ ಇರುತ್ತಾ ಅಂತ. ಬಟ್ ನೋಡೋಣ ಏನೆಲ್ಲ ಆಗುತ್ತಾ ಅಂತ. ಈಗ ಸದ್ಯಕ್ಕೆ ನಾವು ಸೋನ್ಪ್ರಯಾಗ್ ಹೋಗ್ತಿದ್ದೀವಿ ನಮ್ಮ ಲಾಡ್ಜಿಂದ. ವಿಲ್ ಸಿ ವಾಟ್ ಹ್ಯಾಪನ್ಸ್. ಬನ್ನಿ, ನಿಮಗೆ ತೋರಿಸ್ತಾ ಇರ್ತೀವಿ ಇಲ್ಲಿ ನಾವು. ಆ್ಯಂಡ್ ಕೇದಾರ್ನಾಥ್ ಲೈಕ್ ಇದು ಸೀತಾಪುರ್. ಇಲ್ಲಿ ನೋಡಿ ಸೀತಾಪುರ್ ನೈಟ್ ಹೆಂಗೆ ಕಾಣಿಸುತ್ತೆ ಅಂತ. ಇಲ್ಲಿಂದ ಸೋನ್ಪ್ರಯಾಗ್ 1 ಕಿಲೋಮೀಟರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಂದ ಹೇಳಿ ನೀನು ಹೇಳು. ಇಲ್ಲಿಂದ ಸೋನ್ಪ್ರಯಾಗ್ 1 ಕಿಲೋಮೀಟರ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಹೋದ್ಮೇಲೆ ಗೊತ್ತಾಗುತ್ತೆ ಎಷ್ಟಿದೆ ಅಂತ. ಮತ್ತೆ ಅಲ್ಲಿಂದ ಗೌರಿಕೊಂಡು 5 ಕಿಲೋಮೀಟರ್ಸ್ ಇದೆ ಅಂತ ಹೇಳಿದ್ದಾರೆ. ಇನ್ನೊಂದು ಏನು ಗೊತ್ತಾಗುತ್ತೆ, ಲೈಕ್ ಈ ಬೈಕ್ ಕೊಡೋಕ್ಕೆ ಜಸ್ಟ್ ಅವನು ಏನಾದ್ರು ಖರ್ಚಿಗೆ ಕೊಡಿ ಅಂತ ಕೇಳ್ದ. ನಾನು ಅದಕ್ಕೆ ಕೇಳಿದೆ, ಲೈಕ್ ಎಷ್ಟು ಬೇಕು ಅಂತ ಕೇಳಿದೆ. ಲೈಕ್ ಒಂದು 50-100 ರೂಪಾಯಿ ಕೊಡಿ ಅಂತ ಹೇಳ್ದ. ನಾವು ಅದಕ್ಕೆ ಸರಿ 50 ರೂಪಾಯಿ ಕೊಡ್ತೀವಿ ಅಂತ ಹೇಳಿದಕ್ಕೆ ಪಾಪ ಪಲ್ಸರ್ ಬೈಕ್ ಕೊಟ್ಟವನೇ. ವಾ, ಕೇದಾರ್ನಾಥಲ್ಲಿ ಬೈಕ್ ಓಡಿಸ್ತೀವಂತ ನಾನಂತ ಅನ್ಕೊಂಡಿರ್ಲಿಲ್ಲಪ್ಪ. ಬಟ್ ಚಳಿ ಇದೆ, ತುಂಬಾ ಚಳಿ ಇದೆ. ತುಂಬಾ ಅಂದ್ರೆ ತುಂಬಾ ಚಳಿ ಇದೆ. ಬನ್ನಿ, ಫುಲ್ ತೋರಿಸಿದ್ರೆ ನಿಮ್ಗೂ ಬೋರ್ ಆಗ್ಬೋದು. ಡೈರೆಕ್ಟ್ ಸೋನ್ಪ್ರಯಾಗಿಗೆ ಹೋಗೋಣ.